ಸೇನಾ ಹೆಲಿಕಾಪ್ಟರ್ ಬಿಪಿನ್ ರಾವತ್ ಸಹಿತ ಸಿಬ್ಬಂದಿ ಸಾವನ್ನಪ್ಪಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಸಾಮಾಜಿಕ ಜಾಲತಾಣಗಳಲ್ಲಿ ಅವಹೇಳನಕಾರಿಯಾಗಿ ಸಂದೇಶಗಳನ್ನು ಹರಿದಾಡಿಸಲಾಗ್ತಾ ಇದೆ. ಇಂತಹವರ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಲಾಗುತ್ತೆ ಅಂತ ಮಂಗಳೂರು ನಗರ ಪೊಲೀಸ್ ಕಮಿಷನರ್ ಶಶಿಕುಮಾರ್ ಹೇಳಿದ್ದಾರೆ. ಸುದ್ದಿಗಾರರ ಜೊತೆ ಮಾತನಾಡಿದ ಅವರು, ದೇಶದ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಧೂವಲ್ ಬಗ್ಗೆಯೂ ಸಾವು ಬರಲಿ ಅಂತ ಹೇಳಿರುವುದು ಸೇರಿದಂತೆ ಪ್ರಚೋದನಕಾರಿ ಹೇಳಿಕೆ ನೀಡಿರುವ ಬಗ್ಗೆ ಪಾಂಡೇಶ್ವರ ಠಾಣೆಯಲ್ಲಿ ಪ್ರಕರಣ ದಾಖಲು ಮಾಡಿದ್ದೇವೆ. ಸಾಮಾಜಿಕ ಜಾಲತಾಣಗಳಲ್ಲಿ ಸಾರ್ವಜನಿಕರಲ್ಲಿ ಗೊಂದಲ ಉಂಟು ಮಾಡಿ ನೆಮ್ಮದಿ ಭಂಗ ತರುವ ಕೆಲಸ ಮಾಡಿದ್ರೆ ಕಾನೂನು ಕ್ರಮ ಕೈಗೊಳ್ತೇವೆ. ಸದ್ಯ 3 ಅಕೌಂಟ್ಗಳಿಂದ ಈ ವಿಚಾರ ಹಬ್ಬಿರುವುದು ಕಂಡುಬಂದಿದೆ. ಉಳಿದ ಅಕೌಂಟ್ಗಳ ಬಗ್ಗೆ ನಾವು ಸಮಗ್ರವಾಗಿ ತನಿಖೆ ಮಾಡಲಿದ್ದೇವೆ. ಇದರಲ್ಲಿ ಯಾರನ್ನು ಅರೆಸ್ಟ್ ಮಾಡಿಲ್ಲ ಅಂತ ಕಮಿಷನರ್ ನುಡಿದ್ರು. ಪಾಂಡೇಶ್ವರ ಇನ್ಸ್ಪೆಕ್ಟರ್ ಲೋಕೇಶ್ ಎಸಿ ಉಪಸ್ಥಿತರಿದ್ದರು. ಸಾಮಾಜಿಕ ಜಾಲತಾಣಗಳಲ್ಲಿ ಮೃತ ಹೊಂದಿದಂತಹ ಬಿಪಿನ್ ರಾವತ್ ಅವರ ಬಗ್ಗೆ ತುಂಬ ಅವಹೇಳನಕಾರಿಯಾಗಿ ಮಾತಾಡಿರುವಂಥದ್ದು. ಅದರ ಜೊತೆಗೆ ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರ್, ನಮ್ಮ ದೇಶದ ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರ್ ಅಜಿತ್ ದೋವಲ್ ಅವ್ರಿಗೂ ಕೂಡ ಇದೇ ರೀತಿ ಸಾವು ಬರುತ್ತೆ ಅಂತಂದು ಕಮೆಂಟ್ ಮಾಡಿರುವಂಥದ್ದು. ಅದ್ರ ಜೊತೆಗೆ ಇನ್ನೂ ಸಾಕಷ್ಟು ಪ್ರಚೋದನಕಾರಿಯಾದಂತಹ ಸ್ಟೇಟ್ಮೆಂಟ್ಸನ್ನು ಕೊಟ್ಟಿರೋದರ ಹಿನ್ನೆಲೆಯಲ್ಲಿ ಒಂದು ಪ್ರಕರಣವನ್ನು ನಾವು ಮಂಗಳೂರು ದಕ್ಷಿಣ ಪಾಂಡೇಶ್ವರ ಪೊಲೀಸ್ ಠಾಣೆಯಲ್ಲಿ ದಾಖಲು ಮಾಡ್ಕೊಂಡಿದ್ದೀವಿ. ಮತ್ತು ಸದ್ಯಕ್ಕೆ 3 ಅಕೌಂಟ್ಗಳಿಂದ ಈ ವಿಷಯಗಳು ಪ್ರಾಪಗೇಟ್ ಆಗಿರುವಂಥದ್ದು ನಮಗೆ ಕಂಡು ಬಂದಿದೆ. ಸೊ ನಂತರದಲ್ಲಿ ಇನ್ನು ಫರ್ದರ್ ಅಕೌಂಟ್ ಏನಿದೆ ಅದು ಒರಿಜಿನಲ್ ಅಕೌಂಟ್ಸಾ ಅಥವಾ ಬೇರೆ ಏನಾದರೂ ಫೇಕ್ ಅಕೌಂಟಾ ಮತ್ತು ಎಲ್ಲಿಂದ ಆರಿಜಿನೇಟ್ ಆಗಿದೆ ಅದನ್ನೆಲ್ಲ ನಾವು ಸಮಗ್ರವಾಗಿ ತನಿಖೆಯನ್ನು ಮಾಡಲಾಗುತ್ತೆ.